ನಿಟ್ಟೆ ಅಂಗಸಂಸ್ಥೆಯಾಗಿರುವ ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಎಂಪಿಯು ಕಾಲೇಜಿನ ಎನ್ಎಸ್ಎಸ್ ಘಟಕದ ಉದ್ಘಾಟನಾ ಸಮಾರಂಭ ಜರುಗಿತು. ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಎಂಪಿಯು ಕಾಲೇಜಿನ ಸಭಾಂಗಣದಲ್ಲಿ 2021ನೇ ಸಾಲಿನ ಎನ್ಎಸ್ಎಸ್ ಘಟಕ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮವನ್ನು ರಾಜ್ಯ ಎನ್ಎಸ್ಎಸ್ ಘಟಕದ ನಿಕಟಪೂರ್ವ ಸಂಪನ್ಮೂಲ ಅಧಿಕಾರಿ ಗಣನಾಥ ಶೆಟ್ಟಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಯಾವುದೇ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಬೇಕು. ಯಾರಲ್ಲಿ ಹೆಚ್ಚು ಕೌಶಲ್ಯ ಇರುತ್ತದೆಯೋ ಅವರನ್ನ ಪ್ರತಿಭಾವಂತ ಎಂದು ಕರೆಯುತ್ತೇವೆ. ಉಪನ್ಯಾಸಕರು ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗದೆ ವ್ಯಕ್ತಿತ್ವ ವಿಕಾಸಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದರು. ನಿರ್ಮಿಸುವ, ಕಟ್ಟುವ, ಬೆಳೆಸುವ, ಪರಿಣಾಮಕಾರಿಯಾದ ದಾರಿಯಲ್ಲಿ ಅವರನ್ನು ಮುನ್ನಡೆಸುವಂತ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಇದನ್ನೇ ನಾವು ವ್ಯಕ್ತಿ ವಿಕಾಸ ಅಂತ ಕರಿತೀವಿ. ಇವತ್ತು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ನಾನೊಂದು ಉದಾಹರಣೆಯನ್ನು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ಯಾರೋ ಒಬ್ರು ಕೈಗಾರಿಕೋದ್ಯಮಿ ಪರಿಚಯದರು ಇದ್ರು. ಅವರೊಂದು ಘಟನೆಯನ್ನು ಹೇಳಿದ್ರು ನನಗೆ. ಅವ್ರು ಏನ್ ಘಟನೆಯನ್ನು ಹೇಳಿದ್ರು ಅಂತ ಹೇಳಿದ್ರೆ ಅವರು ಅವರ ಕಂಪನಿಯಲ್ಲಿ ಉದ್ಯೋಗ ಇದ್ದಂತೆ. ಸುಮಾರು 1,000 ಉದ್ಯೋಗ ಇತ್ತು. ಒಂದು 6,000 ಜನ ಅಪ್ಲೈ ಮಾಡಿದ್ರು. MBA ಅವರಿದ್ರು, MCOM ಅವರಿದ್ರು, PhD ಅವರಿದ್ರು, ದೊಡ್ಡ ಡಿಗ್ರಿ ಮಾಡಿದವರೆಲ್ಲ ಇದ್ರು. ಅವ್ರು ಹೇಳ್ತಾರೆ, ನನಗೆ ಒಂದು 200 ಜನರನ್ನ ಸೆಲೆಕ್ಟ್ ಮಾಡೋದು ಕಷ್ಟ ಆಯಿತು. ಯಾಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಇದೆ, ಮಾರ್ಕ್ ಇದೆ. ಮಾರ್ಕ್ ಎಂಬುದು ತಾಂತ್ರಿಕ ಅಗತ್ಯ ಅಷ್ಟೇ, ಟೆಕ್ನಿಕಲ್ ನೀಡ್ ಅಂತ ಕರೀತೀವಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮಂಗಳೂರು ವಿಭಾಗ ಮಟ್ಟದ ಎನ್ಎಸ್ಎಸ್ ಅಧಿಕಾರಿ ಸವಿತಾ ಎರ್ಮಾಳ್, ಮತ್ತೊಬ್ಬರಿಗೆ ಸಹಾಯ ಮಾಡುವ ಮನೋಭಾವನೆ ಹಾಗೂ ಪ್ರಾಮಾಣಿಕತೆಯನ್ನ ಮೆರೆದಾಗ ಮಾತ್ರ ದೇವರ ಅನುಗ್ರಹ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಅಂತ ಇರ್ತದೆ. ಅಪ್ಪ ನಿಮ್ಮ ತಲೆಬಿಸಿ ಮಕ್ಕಳಲ್ಲ, ನಿಮ್ಮ ತಲೆಬಿಸಿ, ಲೆಕ್ಚರ್ಸ್ ತಲೆಬಿಸಿ. ಮಕ್ಕಳಿಗೆ ಇಂಥದೆಲ್ಲ ಮಾಡಬೇಕು ಅಂತ ಇರ್ತದೆ. ಒಂದು ವೇಳೆ ಅಂತ ಮನಸ್ಸಿಗೆ ಇಲ್ಲ ಅಂತಿದ್ರು ನಾವು ಇಂಥದೆಲ್ಲ ಹೇಳಿದಾಗ ಹೌದಲ್ಲ, ಒಳ್ಳೆಯದಲ್ಲ, ಮಾಡುವಲ್ಲ ಅಂತ ಅನ್ನಿಸ್ತದೆ. ಅನ್ನಿಸ್ಬೇಕು ಕೂಡ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಗುಂಟು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನಮ್ಮಲ್ಲೇ ಬೇಕಾದ್ರೆ ನನ್ನ ರಿಲೇಟಿವ್ಸ್ ಎಷ್ಟೋ ಮಂದಿ ಇದ್ದಾರೆ, 1 ಲಕ್ಷ ಪರ್ ಮಂತ್ ತಗೊಳ್ಳುವವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ವಹಿಸಿ ಮಾತನಾಡಿದ್ರು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ನಾವು ಮತ್ತೊಬ್ಬರಿಗಿಂತ ನೆಮ್ಮದಿಯಲ್ಲಿ ಜೀವನ ಸಾಗಿಸಿಕೊಳ್ಳುತ್ತಿದ್ದೇವೆ ಎಂಬ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕು. ಸಹಾಯ ಮಾಡಲು ಶ್ರೀಮಂತಿಕೆ ಬೇಡ ಎಂದು ಹೇಳಿದ್ರು. ಒಬ್ಬ ವ್ಯಕ್ತಿಗೆ ಒಬ್ಬ ಕಷ್ಟದಲ್ಲಿರುವವರನ್ನು ನೋಡಿದಾಗ ಮನಸ್ಸು ಕರಗಿದ್ರೆ ಅವನ ಪೇರೆಂಟ್ಸ್ ಹೇಳ್ತಾರಂತೆ, ಇವನ ಜನ್ಮ ಸಾರ್ಥಕ ಅಂತೇಳಿ. ಅದೇ ಆ ಕಷ್ಟದಲ್ಲಿರುವವನನ್ನು ಗುರುತಿಸಿ ತಾನು ಕಷ್ಟದಲ್ಲಿದ್ರೂ ಅವನಿಗೆ ಸಹಾಯ ಮಾಡುವಂತಹ ಮನಸ್ಸು ನಿಮ್ಮಲ್ಲಿ ಬಂದ್ರೆ, ಸಹಾಯ ಮಾಡಿದ್ರೆ, ಆಗ ದೇವರು ಹೇಳ್ತಾನಂತೆ, ನಾನು ಮಾಡಿದ ಸೃಷ್ಟಿ ಸಾರ್ಥಕ ಅಂತೇಳಿ. ಇದೇ ವೇಳೆ ಹಳೆಯ ಎನ್ಎಸ್ಎಸ್ ವಿದ್ಯಾರ್ಥಿ ಕೌಶಿಕ್ ಹಾಗೂ ವಿನೀತ್ ರೈ ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಎನ್ಎಸ್ಎಸ್ ಯೋಜನಾ ಅಧಿಕಾರಿ ಹಾಗೂ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ಹಿಂದಿ ಉಪನ್ಯಾಸಕಿ ಸಂಧ್ಯಾ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.